ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಮಂಗಳೂರು ನಗರದಲ್ಲಿ ಎಟಿಎಂ ಸ್ಕಿಮ್ಮಿಂಗ್. ರಾಜ್ಯ ಹೊರ ರಾಜ್ಯದಲ್ಲೂ ಕಳ್ಳತನ ಮಾಡುತ್ತಿದ್ದ ಚೋರರು, ಖತರ್ನಾಕ್ ಕದಿಮರನ್ನ ಬಂಧಿಸಿದ ಮಂಗಳೂರು ಪೊಲೀಸರು. ಕುಮಾರ ಪರ್ವತ ಚಾರಣಕ್ಕೆ ಬ್ರೇಕ್. ಮಾರ್ಚ್ 1ರಿಂದ ಚಾರಣ ನಿಷೇಧ. ಪರ್ವತಕ್ಕೆ ನೋ ಎಂಟ್ರಿ ಎಂದ ಅರಣ್ಯ ಇಲಾಖೆ. ಹುಬ್ಬಳ್ಳಿಯಲ್ಲಿ ವಾಹನ ಟೋಯಿಂಗ್ ಕಳ್ಳಾಟ. 50 ಬೈಕ್ಗೆ ಟೋಯಿಂಗ್, 9 ಬೈಕ್ ಮಾತ್ರ ಲೆಕ್ಕ. ಅಧಿಕಾರಿಗಳ ಕಾನೂನಿನಾಟದಲ್ಲಿ ಬಡಪಾಯಿಗಳ ಹಣ ಸ್ವಾಹ.